ನಮಸ್ಕಾರ ವೀಕ್ಷಕರೇ, ಇವತ್ತಿನ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೃಥ್ವಿ. ಎಸ್ ವೀಕ್ಷಕರೇ, ಬಿಯೋಮಾಂಡ್ ಹೇರ್ ರಿಪ್ಲೇಸ್ಮೆಂಟ್ ಸೆಂಟರ್ ಇದೊಂದು ಮಂಗಳೂರಿನಲ್ಲಿ ತುಂಬ ಹೆಸರುವಾಸಿಯಾದಂತಹ ಹೇರ್ ರಿಪ್ಲೇಸ್ಮೆಂಟ್ ಸೆಂಟರ್. ನಾವು ನಮ್ಮ ಹಿಂದಿನ ಸಂಚಿಕೆಯಲ್ಲಿ ಮಹಿಳೆಯರಲ್ಲಿ ಆಗುವಂತಹ ಹೇರ್ ಫಾಲ್ ಸಮಸ್ಯೆಯ ಬಗ್ಗೆ ಮಾಹಿತಿಯನ್ನು ನೀಡಿದ್ವಿ. ಈ ಮಾಹಿತಿಯನ್ನು ನಮಗೆ ಅದ್ಭುತವಾಗಿ ಡಾಕ್ಟರ್ ಮಹೇಶ್ ಮಾಳ್ವಡ್ಕರ್ ಅವರು ನಮಗೆ ನೀಡಿದರು. ಇವತ್ತು ಕೂಡ ನಮ್ಮ ಈ ಸಂಚಿಕೆಯಲ್ಲಿ ಮಹೇಶ್ ಮಾಳ್ವಡ್ಕರ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಡಾಕ್ಟರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಡಾಕ್ಟರ್, ನಮ್ಮ ಹಿಂದಿನ ಸಂಚಿಕೆಯಲ್ಲಿ ಮಹಿಳೆಯರಲ್ಲಿ ಆಗುವಂತಹ ಹೇರ್ ಫಾಲ್ ಸಮಸ್ಯೆಯ ಬಗ್ಗೆ ನೀವು ಮಾತಾಡ್ತಿದ್ರಿ, ಮಾಹಿತಿಯನ್ನು ನೀಡ್ತಾ ಇದ್ರಿ. ಅದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ಪಡ್ಕೊಳ್ಳೋಣ ಅಂತ. ಓಕೆ ಮೇಡಮ್, ಅದೇ ಈಗ ಲಾಸ್ಟ್ ಟೈಮ್ ನಾನು ಹೇಳಿದ್ದೆ ಹೇರ್ ಫಾಲ್ಗೆ ತುಂಬ ಕಾರಣಗಳು ಇದ್ದಾವೆ ಅಂತ. ಈಗ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಆಗುತ್ತೆ, ಹೆರಿಡಿಟಿಯಿಂದ ಆಗುತ್ತೆ, ಮತ್ತು ನಿಮಗೆ ಇದು ಬೇರೆ ನಾವು ಊಟದ ಇದರಲ್ಲಿ ಡೈಟಲ್ಲಿ ಸಹ ನಾವು ಯಾವುದ್ಯಾವುದೋ ಆಹಾರ ಹೊರಗಡೆದು ಫುಡ್ ತಿಂತಿರ್ತೇವೆ, ಮತ್ತು ಅದರ ಜಂಕ್ ಫುಡ್ಸ್ ಎಲ್ಲ ತೊಗೊಳ್ಳೋದು, ಇಂಥದ್ದೆಲ್ಲ ಅದು ನಾವು ದಿನಚರಿಯಿಂದ ನಮ್ಮ ಡೈಲಿ ದಿನಚರಿಯಿಂದನೇ ಸಹ ಹೇರ್ ಫಾಲ್ ಆಗುತ್ತಂತ ಹೇಳಿದೆ. ಮತ್ತು ಮುಖ್ಯ ಕಾರಣ ಸ್ಟ್ರೆಸ್. ಈಗಿನ ಇದರಲ್ಲಿ ಜಾಸ್ತಿ ಸ್ಟ್ರೆಸ್ ತೊಗೋತಾ ಇದ್ದಾರೆ, ಅಂದರೆ ವರ್ಕ್ ಲೋಡ್ ಜಾಸ್ತಿ ಆಗ್ತಾ ಇದೆ. ಅಂದರೆ ಓವರ್ ನೈಟ್ ವರ್ಕ್ ಮಾಡ್ತಾರೆ. ಈಗ ಸಾಫ್ಟ್ವೇರ್ನಲ್ಲೆಲ್ಲ ತುಂಬ ಜನ ಓವರ್ ನೈಟ್ ವರ್ಕ್ ಮಾಡುವಾಗ ಸಹ ಆಗುತ್ತೆ. ಫ್ಯಾಮಿಲಿ ಪ್ರಾಬ್ಲಮಿಂದನೂ ಸಹ ಹೇರ್ ಫಾಲ್ ಆಗುತ್ತೆ. ಸ್ಟ್ರೆಸ್ಸು ಸಹ ಮೇನ್ ಕಾರಣದ ಇದೆ. ಹಾಗೆ ಈ ಥರ ಆಗ್ತಾ ಏನಾಗುತ್ತೆ, ಹೇರ್ ಫಾಲು ಆದರೆ ನಾವು ಕಂಟ್ರೋಲ್ ಮಾಡಬೇಕಾಗತ್ತೆ. ಕಂಟ್ರೋಲ್ ಮಾಡಲಿಕ್ಕೆ ಸಹ ಲಾಸ್ಟ್ ಟೈಮ್ ಹೇಳಿದೆ, ಇದು ಯೋಗ ಮಾಡ್ಬೋದು ಮತ್ತು ಮೆಡಿಟೇಷನ್ ಮಾಡ್ಬೋದು. ಸ್ವಲ್ಪ ಆಲ್ಟರ್ನೇಟಿವ್ ಆಗಿ ಏನೋ ಬೇರೆ ಚೇಂಜಸ್ ನಾವು ಲೈಫ್ ಸ್ಟೈಲನ್ನು ಚೇಂಜ್ ಮಾಡಲಿಕ್ಕೆ ಟ್ರೈ ಮಾಡಬೇಕಷ್ಟೇ. ಯಾಕಂದರೆ ಇಂಥದ್ದೆಲ್ಲ ಸಮಸ್ಯೆ ಒಂದೇ ಸಮಸ್ಯೆ ಅಲ್ಲ, ಇದು ಹೇರ್ ಫಾಲ್ದಷ್ಟೇ ಅಲ್ಲ, ಮತ್ತು ಬೇರೆ ಬೇರೆ ಟೈಪ್ಸು ನಮಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತವೆ. ಅದಕ್ಕೆ ನಮ್ಮ ಈ ದಿನಚರಿಗಳನ್ನು ನಾವು ಚೇಂಜಸ್ ಮಾಡ್ತಾ ಇದ್ದರೆ ಒಳ್ಳೆಯದು. ಯಾಕಂದರೆ ಯೋಗ ಮಾಡೋದ್ರಿಂದ ಯಾವುದು ನಮ್ಮ ಆರ್ಗನ್ಸು ಒಳಗಡೆ ಬ್ಲಡ್ ಸರ್ಕ್ಯುಲೇಷನು ಮತ್ತು ಎಲ್ಲ ಆ್ಯಕ್ಟಿವ್ ಆಗಿರುತ್ತೆ. ಕರೆಕ್ಟಾಗಿ ಸರ್ಕ್ಯುಲೇಷನ್ ಎಲ್ಲ ಆದಾಗ ಯಾವ ಹೆಲ್ತ್ ಇಶ್ಯೂಸ್ ಯಾವುದೂ ಬರೋದಿಲ್ಲ. ಅದಕ್ಕೆ ನಾವು ಅದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟು ದಿನಚರಿಯನ್ನು ಚೇಂಜ್ ಮಾಡಲಿಕ್ಕೆ ಟ್ರೈ ಮಾಡಬೇಕಷ್ಟೇ. ಮತ್ತು ಅದರೊಟ್ಟಿಗೆ ಏನಾಗುತ್ತೆ, ಈ ಥರ ಎಲ್ಲ ನಾವು ಮಾಡಲಿಲ್ಲ ಅಂದಿದ್ರೆ ಈಗ ನಿಮಗೆ ಹೇರ್ ಫಾಲ್ ಆಗ್ತಾ ಮತ್ತು ನಿಮಗೆ ಡ್ಯಾಂಡ್ರಫ್ ಸಮಸ್ಯೆಗಳು, ಆಮೇಲೆ ಈ ವೈಟ್ ಹೇರ್ಸ್ ಎಲ್ಲ ಆಗ್ತದೆ. ಕೆಲವು ಜನ ಬರ್ತಾರೆ, ಈ ವೈಟ್ ಹೇರ್ಸ್ ಆಗ್ತಾಯಿದೆ, ಎಂತ ಮಾಡೋದು ಸರ್ ಅಂತ. ಮೇನ್ ರೀಸನು ಸಹ ಅದೇ ಸ್ಟ್ರೆಸ್ಸೇ ಮೇನ್ ರೀಸನ್ ಅದರಲ್ಲಿ. ಯಾಕಂದರೆ ನಿಮ್ಮ ಡೈಲಿ ವರ್ಕ್ ಲೋಡ್ ಆಗುತ್ತೆ, ಹೆವಿ ವರ್ಕ್ ಕೊಡ್ತಾರೆ ಆಫೀಸಲ್ಲೆಲ್ಲ. ಕೊಟ್ಟಾಗ ನಿಮಗೆ ಅದು ವರ್ಕ್ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಜಾಸ್ತಿ ಸ್ಟ್ರೆಸ್ ಆಗಿ ಹೇರ್ ಫಾಲು ಅಂಥವು ನಿಮಗೆ ಹೇರ್ ಗ್ರೇ ಆಗೋದು ಶುರು ಆಗುತ್ತೆ. ಬ್ರೌನ್ ಆಗುತ್ತೆ, ಹೇರ್ ಗ್ರೇ ಆಗುತ್ತೆ. ಅಲ್ಲಿ ಹೇರ್ಸ್ ಮಧ್ಯದಲ್ಲಿ ಕಟ್ಟಾಗಿ ಅವ್ರು ಹೇಳ್ತಾರೆ ಅದು ಕಟ್ ಆಗ್ತಾ ಇದೆ ಅಂದರೆ ಮಿಡ್ಲಲ್ಲಿ ಸ್ಟ್ರೆಂತ್ ಇರಲ್ಲ ಹೇರ್ಸ್ಗೆ. ಇದು ಬಿಕಾಸ್ ಆಫ್ ನಿಮಗೆ ನ್ಯೂಟ್ರಿಷನ್ಸ್ ಕೊರತೆಯಿಂದನೂ ಆಗುತ್ತೆ. ಲ್ಯಾಕ್ ಆಫ್ ನ್ಯೂಟ್ರಿಷನ್ ಕೊರತೆಯಿಂದ ನಿಮಗೆ ಇದು ಸ್ಟ್ರೆಂತ್ ಇರಲ್ಲ, ಅದಕ್ಕೆ ಜಾಸ್ತಿ ಸರ್ಕ್ಯುಲೇಷನ್ ಇರಲ್ಲ. ಸರ್ಕ್ಯುಲೇಷನ್ ಇಲ್ಲ ಅಂದರೆ ಹೇರ್ಸ್ ಸರಿಯಾಗಿ ಗ್ರೋತ್ ಆಗಲ್ಲ. ಅದನ್ನೆಲ್ಲ ಕಂಟ್ರೋಲ್ ಮಾಡಬೇಕಂದ್ರೆ ನಮ್ಗೆ ನಾನು ಲಾಸ್ಟ್ ಟೈಮ್ ಹೇಳಿದೆ, ಮೆಡಿಟೇಷನ್ ಮಾಡಲೇಬೇಕಾಗತ್ತೆ. ಮೆಡಿಟೇಷನ್ನು, ಯೋಗ ಎಲ್ಲ ನೀವು ಜಾಯಿನ್ ಮಾಡ್ಕೊಳ್ಳಿ. ಒಂದು ಅರ್ಧ ಗಂಟೆ 1 ಅವರ್ ಮಾಡಿದ್ರು ಸಾಕು. ಬೆಳಿಗ್ಗೆ ಟೈಮ್ ಇಲ್ಲ ಅಂತ ಹೇಳ್ತಾರೆ. ಟೈಮು ನಮಗೆ ಬೆಳಿಗ್ಗೆ ಎದ್ದು ಒಂದು 6 ಗಂಟೆಗೆ ಅಂದರೆ ಒಂದು 7ವರೆಗೆ ನಾವು ಮಾಡ್ಬೋದು. ಓಕೆ, ಅಷ್ಟು ಮಾಡಿದರೆ ನಮಗೆ ಸಾಕು. ದಿನಚರಿ ನಮ್ಗೆ ಕರೆಕ್ಟಾಗಿ ಹೋಗ್ತಾ ಇರುತ್ತೆ. ಮತ್ತು ಫುಡ್ಡಲ್ಲೂ ಸಹ ಹಾಗೆ. ಫುಡ್ಡಲ್ಲಿ ನಾವು ಈ ಸ್ಪ್ರೋಟೆಡ್ ಗ್ರೇನ್ಸ್ ಎಲ್ಲ ಬರ್ತವೆ, ಮೊಳಕೆ ಬಂದಿದ್ದು ಕಾಳೆಲ್ಲ, ಅಂಥದ್ದೆಲ್ಲ ಜಾಸ್ತಿ ಯಥೇಚ್ಛವಾಗಿ ತಿನ್ನಬೇಕು. ಮೊಳಕೆ ಬಂದಿದ್ದು ಕಾಳಾಯಿತು, ಆಮೇಲೆ ಬೇರೆ ಕರ್ಡು ಮತ್ತು ಸಲಾಡ್ಸು, ಆಮೇಲೆ ಗ್ರೀನ್ ವೆಜಿಟೇಬಲ್ಸ್ ಅಂಥದ್ದೆಲ್ಲ ತೊಗೋತಾ ಇರುವಾಗ ನಮಗೆ ಕರೆಕ್ಟಾಗಿ ನ್ಯೂಟ್ರಿಷನ್ ಸಿಗ್ತಾ ಇರುತ್ತೆ. ಮತ್ತು ನೀವು ಈ ಡ್ರೈ ಫ್ರೂಟ್ಸ್ ಎಲ್ಲ ತೊಗೋಬೋದು. ಅಂದರೆ ಈ ಥರ ಡೈಟ್ ನಾವು ಮೇಂಟೈನ್ ಮಾಡ್ಕೋಬೇಕಾಗತ್ತೆ ಡೈಲಿ. ನಾವು ಹೇಗಿರಬೇಕು ಡೈಲಿ, ಇವತ್ತು ಏನು ಮಾಡಬೇಕಂತ. ನಾವು ಹೊರಗಡೆ ತಿನ್ನೋದು ಸ್ವಲ್ಪ ಕಡಿಮೆ ಮಾಡಿದರೆ ಹೇರ್ ಫಾಲನ್ನು ಎಷ್ಟಾಗುತ್ತೆ ಅಷ್ಟು ಕಂಟ್ರೋಲ್ ಆಗ್ತಾ ಇರುತ್ತೆ. ಅದರೊಟ್ಟಿಗೆ ನಿಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದರೂ ಸಹ, ಹಾರ್ಮೋನ್ಸ್ ನೋಡಿ ಒಂದಕ್ಕೊಂದೆಲ್ಲ ಲಿಂಕ್ ಇರುತ್ತೆ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋದು ಸಹ ನಿಮಗೆ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗುತ್ತೆ. ಇಂಬ್ಯಾಲೆನ್ಸ್ ಆಗೋದಿಲ್ಲ. ಯಾಕಂದರೆ ಈ ಮೇನ್ ನಮ್ಮದು ಫುಡ್ಡಲ್ಲೇ ಮತ್ತು ಈ ಸ್ಟ್ರೆಸ್ಸಿಂದನೇ ಆಗ್ತಾ ಇರುತ್ತೆ. ಫುಡ್ಡು ಮತ್ತು ಯೋಗ ಮಾಡೋದ್ರಿಂದ ಎಷ್ಟೋ ಕ್ಯೂರ್ ಆಗುತ್ತೆ. ಇವನ್ ಆಕ್ಯುಪ್ರೆಷರಿಂದ ಎಷ್ಟು ಯೂಸ್ ಆಗ್ತಾ ಇದೆ ಅಂದರೆ, ಕೆಲವೊಂದು ಪಾಯಿಂಟ್ಸ್ ಇದ್ದಾವೆ. ಆ ಪಾಯಿಂಟ್ಸ್ ನೀವು ಪ್ರೆಸ್ ಮಾಡ್ತಾಯಿದ್ರೆ ಡೈಲಿ, ಇವನ್ ನಿಮಗೆ ಹೇರ್ ಫಾಲಿಗೆ ನಾನು ಕೆಲವೊಂದು ಟಿಪ್ಸ್ ಹೇಳಿ ಕೊಡ್ತಿರ್ತೇನೆ ಕೆಲವು ಕಸ್ಟಮರ್ಸ್ಗೆಲ್ಲ, ಪೇಷಂಟ್ಗೆಲ್ಲ. ಅದು ಯಾವ ಥರ ನೀವು ದಿನಚರಿಯನ್ನು ಇದು ಮಾಡಬೇಕು, ಹೇರ್ ಫಾಲ್ ಕಂಟ್ರೋಲ್ ಮಾಡಲಿಕ್ಕೆ ಅಕ್ಯುಪ್ರೆಷರ್ ಪಾಯಿಂಟ್ಸ್ ಇದ್ದಾವೆ. ಆ ಪಾಯಿಂಟ್ಸ್ ಹೇಳಿದರೆ ಅದು ಮಾಡ್ತಾಯಿದ್ರೆ ನೀವು ಡೈಲಿ, ಅವು ಎಷ್ಟೋ ಕಂಟ್ರೋಲ್ ಆಗುತ್ತೆ ನಿಮಗೆ. ಇದನ್ನು ಸ್ವಲ್ಪ ಬೇಗ ಕ್ಯೂರ್ ಆಗಲ್ಲ, ಒಂದು 2 ಮಂತ್ಸು 3 ಮಂತ್ಸು 6 ಮಂತಲ್ಲೂ ಸಹ ಆಗ್ಬೋದು. ಜಾಸ್ತಿ ಹೆವಿ ಹೇರ್ ಫಾಲ್ ಆದರೆ. ಈ ಹೇರ್ ಫಾಲ್ ಆಗ್ತಾ ಬಾಳ್ನೆಸ್ ಎಲ್ಲ ಆಗ್ತಾ ಇದೆ ಕೆಲವು ಜನರಿಗೆಲ್ಲ ಇತ್ತೀಚಿನ ದಿನದಲ್ಲಿ. ಯಾಕಂದರೆ ಅಷ್ಟು ನಾನು ನೋಡಿರಲಿಲ್ಲ ಇಷ್ಟು ಬೇಗ ಬಾಳ್ನೆಸ್ ಆಗಿದ್ರೆ. ಅಂದರೆ ಒಂದು 23, 25, 28 ಇನ್ನೂ ಅವ್ರ ಮ್ಯಾರೇಜ್ ಆಗಿರಲ್ಲ, ಆವಾಗಲೇ ಬಾಳ್ನೆಸ್ ಕಾಣ್ತಾ ಇದೆ.
ಅದು ಯಾಕೆ ಈಗ ಆಗ್ತಾಯಿದೆ ಅಂದರೆ ಅದು ಕರೆಕ್ಟಾಗಿ ಅವರು ಆ ಪ್ರಾಪರ್ ಟ್ರೀಟ್ಮೆಂಟ್ ಮಾಡಲ್ಲ. ಆ ಹೇರ್ ಫಾಲ್ ಆಗುವಾಗಲೇ ನಾವು ಯಾರೋ ಒಂದು ಕನ್ಸಲ್ಟ್ ಮಾಡಬೇಕು, ಯಾವ ವೈದ್ಯರನ್ನು ಸಹ ಕನ್ಸಲ್ಟ್ ಮಾಡಬೇಕು. ಅಲ್ಲಿ ನಿಯರೆಸ್ಟ್ ಯಾರಿದ್ದಾರೆ ಅವ್ರಿಗೆ ಭೇಟಿಯಾಗಿ ಅದಕ್ಕೆ ಯಾಕೆ ಆಗ್ತಾಯಿದೆ, ಅದರಿಂದ ನಾವು ಕಾರಣಗಳು ತಿಳ್ಕೊಂಡು ಅದನ್ನು ಕ್ಯೂರ್ ಮಾಡ್ಕೊಳ್ಳಿಕ್ಕೆ ನೋಡ್ಕೋಬೇಕು. ಓಕೆ, ಯಾರಾದರೂ ಅದರ ಎಕ್ಸ್ಪರ್ಟ್ಸ್ ಇರ್ತಾರೆ, ಅದಕ್ಕೆ ಹೋಗಿ ಕನ್ಸಲ್ಟ್ ಮಾಡಿದರೆ ನಮಗೆ ಏನಾದರೂ ಡೀಟೇಲ್ಸ್ ಸಿಗುತ್ತೆ. ನಮ್ಮಲ್ಲಿ ಅಂಥವ್ರು ಬಂದವರು ನಾನು ಕರೆಕ್ಟಾಗಿ ಸಜೆಷನ್ ಮಾಡ್ತೇವೆ, ಯಾವ ಥರ ನೀವು ಡೈಟ್ ತೊಗೋಬೇಕು, ಆಮೇಲೆ ಯಾವ ಥರ ಕಂಟ್ರೋಲ್ ಮಾಡಲಿಕ್ಕೆ ಅಕ್ಯುಪ್ರೆಷರ್ ಪಾಯಿಂಟ್ಸ್ ಇದ್ದಾವೆ. ಆ ಪಾಯಿಂಟ್ಸ್ ಹೇಳಿದರೆ ಅದನ್ನು ಮಾಡ್ತಾಯಿದ್ರು ಅವ್ರು ಡೈಲಿ. ಈ ಯೋಗ ಮಾಡುವಾಗ, ಪ್ರಾಣಾಯಾಮ ಇಂಥದ್ದೆಲ್ಲ ಮಾಡುವಾಗ ಎಷ್ಟೋ ಕಂಟ್ರೋಲ್ ಆಗಿಬಿಡುತ್ತೆ. ನಿಮ್ಗೆ ಹೇರ್ ಫಾಲನ್ನು ಬೇಗನೆ ಕ್ಯೂರ್ ಮಾಡ್ಬೋದು. ಅದೇ ಡಾಕ್ಟರ್, ಈಗ ಮೆಡಿಟೇಷನ್ ಮತ್ತು ಫುಡ್ ಕಂಟ್ರೋಲ್ ಮಾಡಿದರೆ ನಮ್ಮ ಹೇರ್ ಫಾಲನ್ನು ಕಂಟ್ರೋಲ್ ಮಾಡ್ಬೋದು ಅಂತ ಹೇಳ್ತೀವಿ. ಸೊ ಈಗ ಹೇರ್ ಫಾಲ್ಸ್ ಆಗ್ತಾ ಇದ್ದವರಿಗೆ ಹೇರ್ ಪ್ಯಾಚಸ್ ಕೂಡ ಆಗ್ತದೆ, ನಾವು ತುಂಬ ಜನರನ್ನು ನೋಡಿರ್ತೇವೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀವಿ? ಹೇರ್ ಪ್ಯಾಚಸ್ ಹಾಗೆ, ಹೇರ್ ಪ್ಯಾಚಸ್ ಅಂದರೆ ಏನಾಗುತ್ತೆ, ಇವ್ರಿಗೆ ಈ ಸ್ಟ್ರೆಸ್ಸಿಂದ ರೌಂಡ್ ಆಗಿ ನಮ್ಮ ಬಾಲ್ಡ್ ಇದು ಆ ಸ್ಕಾಲ್ಪಲ್ಲಿ ಬಂಚ್ ಆಫ್ ಹೇರ್ಸು ಫಾಲ್ ಆಗ್ತಾ ಇರುತ್ತೆ. ಅಂದರೆ ಒಂದೇ ಸರಿ ಆಗಿಬಿಡುತ್ತೆ. ಒಂದು ಕಡೆ ಆಯಿತಾ, ಮತ್ತು ಇನ್ನೊಂದು ಸೈಡ್ ಆಗುತ್ತೆ, ಹಾಗೆ ಇನ್ನೊಂದು ಸೈಡ್ ಆಗುತ್ತೆ, ಹಾಗೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಒಂದೊಂದು ಸರಿ ಏನಾಗುತ್ತೆ, ಅದು ಗ್ರೋತ್ ಆಗುತ್ತೆ. ಕರೆಕ್ಟಾಗಿ ನಾವು ಸ್ವಲ್ಪ ನಾ ಹೇಳಿದೆಲ್ಲ, ಫುಡ್ಡು ಮೇನ್ ಇಂಪಾರ್ಟೆಂಟು ಫುಡ್ಡು ಇರುತ್ತೆ ಇದರಲ್ಲಿ. ಫುಡ್ಡು, ಡೈಟು ಮತ್ತು ಈ ನಮ್ಮ ಯೋಗ ಇವೆಲ್ಲ ಮಾಡ್ತಾಯಿದ್ರೆ ಅದು ಗ್ರೋತು ಸಹ ಆಗುತ್ತೆ. ಕೆಲವು ಜನ ಅದನ್ನು ಮಾಡೋದಿಲ್ಲ, ನೆಗ್ಲೆಕ್ಟ್ ಮಾಡ್ತಾರೆ. ಕರೆಕ್ಟಾಗಿ ಹೋಗಿ ಪ್ರಾಪರ್ ಆ ಥರ ಆದಾಗ ಇಮ್ಮಿಡಿಯೇಟ್ ನಾವು ಕನ್ಸಲ್ಟ್ ಮಾಡಬೇಕು. ಕನ್ಸಲ್ಟ್ ಮಾಡಿದಾಗ ಏನಂತ ಪ್ರಾಪರ್ ಟ್ರೀಟ್ಮೆಂಟ್ ಸಿಗುತ್ತೆ ಅವರಿಗೆ. ಇವರೇನು ಮಾಡ್ತಾರೆ, ಅದು ಹಾಗೆ ನೆಗ್ಲೆಕ್ಟ್ ಬರೋದ್ಬೋದು, ಇನ್ನೊಂದು ಇದರಲ್ಲಿ ಗ್ರೋತ್ ಆಗ್ಬೋದು ಅಂತ ಏನೋ ಯಾವುದೋ ಶಾಂಪು ಹಾಕೋದು, ಯಾರೋ ಹೇಳಿರ್ತಾರೆ. ಕರೆಕ್ಟಾಗಿ ಪ್ರಾಪರ್ ಟ್ರೀಟ್ಮೆಂಟ್ ಆಗೋಲ್ಲ. ಅದಕ್ಕೆ ನಾವೇನು ಮಾಡ್ತೇವೆ, ಅದಕ್ಕೆ ರೌಂಡಾಗಿ ಆ ಪ್ಯಾಚು ಇದಾಗಿರುತ್ತಲ್ಲ, ರೌಂಡ್ ಆಗಿರುತ್ತೆ, ಅದಕ್ಕೆ ನಾವು ಕೆಲವೊಂದು ಮೆಡಿಸಿನ್ಸ್ ಕೊಡ್ತೇವೆ. ಕೆಲವೊಂದು ಅದು ಹೇಳಿದಲ್ಲ ನಿಮಗೆ, ಕೆಲವೊಂದು ಟಿಪ್ಸ್ ಎಲ್ಲ ಕೊಡ್ತೇವೆ ಯಾವ ಥರ ನಾವು ಮೇಂಟೈನ್ ಮಾಡಬೇಕಂತ. ಆ ಮೆಡಿಸಿನ್ಸಿಂದನೂ ಸಹ ನಿಮಗೆ ಹೇರ್ ಫಾಲು ಕಂಟ್ರೋಲ್ ಆಗುತ್ತೆ. ಮತ್ತು ಆ ಪ್ಯಾಚಸ್ ಇದೆಯಲ್ಲ, ಆ ಪ್ಯಾಚಸ್ಸು ನಿಮಗೆ ಗ್ರೋತ್ ಆಗುತ್ತೆ. ಅಲ್ಲಿ ಹೇರ್ಸ್ ಇದೆಯಲ್ಲ, ಅದು ಬೇಗ ಗ್ರೋತ್ ಆಗೋಲ್ಲ. ಈಗ ಜನರಿಗೆ ಬೇಗ ಆಗಬೇಕಂತಾರೆ. ನೀವು ಕೆಲವೊಂದು ಮೆಡಿಸಿನ್ಸಿಂದ ಬೇಗ ಬರ್ಬೋದು, ಅದು ಪರ್ಮನೆಂಟಾಗಿ ಕ್ಯೂರ್ ಆಗೋಲ್ಲ. ಅದಕ್ಕೆ ನಾವೇನು ಮಾಡ್ತೇವೆ, ಅದನ್ನು ಪರ್ಮನೆಂಟಾಗಿ ಕ್ಯೂರ್ ಮಾಡುವಾಗೆ ನೋಡ್ತೇವೆ ಅದನ್ನು. ಯಾಕಂದರೆ ಮತ್ತು ಇನ್ನೊಂದು ಸರಿ ಬರಬಾರ್ದಲ್ಲ, ಆ ಥರ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಟ್ರೈ ಮಾಡ್ತೇವೆ. ಅದು 100% ಸಕ್ಸಸ್ ಆಗುತ್ತೆ ನಮ್ಮಲ್ಲಿ. ಅದಕ್ಕೆ ನಾವು ಅಂಥದ್ದೆಲ್ಲ ಇದ್ದರೆ ಅದನ್ನು ಮಾಡ್ಬೋದು. ಮತ್ತು ಕೆಲವು ಜನರಿಗೆಲ್ಲ ಅದರಲ್ಲೇ ಟೆನ್ಷನ್ ಮಾಡಿಕೊಂಡು ಯಾವುದೂ ಕೆಲಸ ಮಾಡೋದಿಲ್ಲ. ಟೆನ್ಷನ್ಸ್ ಅಂದರೆ ಅದಕ್ಕೆ ಸಹ ಡಿಪ್ರೆಸ್ ಆಗಿಬಿಟ್ಟಿರ್ತಾರೆ. ಅಂಥ ಕೇಸಸ್ಸು ತುಂಬ ಇರ್ತವೆ. ಯಾರೋ ಅವ್ರನ್ನ ಇಟ್ಕೊಂಡು ಬಂದಿರ್ತಾರೆ ನಮ್ಮಲ್ಲಿ, ಅವ್ರ ತಂದೆ ತಾಯಿ ಕರ್ಕೊಂಡು ಬಂದಿರ್ತಾರೆ, ಈ ಥರ ಆಗ್ತಾಯಿದೆ ಅಂತ. ಯಾವ್ದು ಕೆಲಸದಲ್ಲಿ ಸಹ ಅವ್ರಿಗೆ ಇಂಟ್ರೆಸ್ಟ್ ಬರೋಲ್ಲ, ಎಲ್ಲಿ ಹೋಗೋದಿಲ್ಲ, ಫಂಕ್ಷನ್ಸ್ ಸಹ ಹೋಗೋದಿಲ್ಲ, ಹೇರ್ ಫಾಲ್ ಆಗ್ತಾಯಿದೆ. ಕೆಲವು ಜನರಿಗೆ ಹಿಂದೆ ಹೇರ್ಸು ಸಹ ಗ್ರೋತ್ ಆಗಿರೋಲ್ಲ, ಜಾಸ್ತಿ ಅದು ತಿನ್ನಾಗಿರುತ್ತೆ. ಅಂಥವ್ರಿಗೆ ಸಹ ನಾವು ದಪ್ಪ ಆಗುವಾಗೆ ನಾವು ಟ್ರೀಟ್ಮೆಂಟ್ ಕೊಡ್ತೇವೆ. ಮತ್ತು ಅದಕ್ಕೆ ಆಗೋದಿಲ್ಲ ಅಂದರೆ ಸರ್ಟನ್ ಏಜ್ಗೆ ಅವ್ರಿಗೆ ಏಜ್ ನೋಡ್ಕೋದು, ಏಜ್ ಫ್ಯಾಕ್ಟರ್ ಸಹ ಇಂಪಾರ್ಟೆಂಟ್ ಇದರಲ್ಲಿ. ಒಂದು ಅಬೋವ್ 45-50 ಎಲ್ಲ ಆದವ್ರಿಗೆಲ್ಲ ಬೇರೆ ಒಂದು ಮೆಥಡ್ ಇದೆ, ಅದನ್ನು ಮಾಡಿ ಕೊಡ್ಬೋದು ಅವರಿಗೆ. ಹೇರ್ ಎಕ್ಸ್ಟೆನ್ಷನ್ ಅಂತ ಮಾಡ್ಬೋದು, ಆ ಥರ ಎಲ್ಲ ಮಾಡ್ಬೋದು. ಮತ್ತು ಬಿಲೋ 45-40 ಇದ್ದವ್ರಿಗೆ ಅವ್ರಿಗೆಲ್ಲ ಟ್ರೀಟ್ಮೆಂಟಲ್ಲಿ ಕ್ಯೂರ್ ಮಾಡುವಾಗ ನಾವು ನೋಡ್ತೇವೆ. ತುಂಬ ಒಳ್ಳೆಯ ರಿಸಲ್ಟ್ ಇದೆ ಅದರಲ್ಲಿ. ಓಕೆ, ಅದರಲ್ಲೇನು ನಿಮಗೆ ಯಾವುದು ಸೈಡ್ ಎಫೆಕ್ಟ್ ಇಲ್ಲ, ಯಾವುದಿಲ್ಲ ಇದರಲ್ಲಿ. ಬೇರೆ ಟ್ರೀಟ್ಮೆಂಟ್ ಆಗಿ ಕೆಲವು ಜನರಿಗೆ ಅದು ಯಾವುದೋ ಒಂದು ಇಂಜೆಕ್ಟ್ ಮಾಡ್ತಾರೆ, ಅದರಿಂದ ಯಾವುದೋ ಸೈಡ್ ಎಫೆಕ್ಟ್ ಆಗುತ್ತೆ. ಆ ಥರ ಎಲ್ಲ ಯಾವುದು ಸಮಸ್ಯೆಗಳು ಬರಲ್ಲ ನಮ್ಮಲ್ಲಿ. ಆವಾಗ ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಡುವಾಗ ಟ್ರೀಟ್ಮೆಂಟಿಂದ ಎಷ್ಟೋ ಕ್ಯೂರ್ ಆಗುತ್ತೆ. ಮತ್ತು ಯಾವುದು ಶಾಂಪು ಹಾಕಬೇಕು, ನೀವು ತುಂಬ ಟೈಪ್ಸ್ ಶಾಂಪೂಸ್ ಯೂಸ್ ಮಾಡ್ತಾ ಇರ್ತಾರೆ, ಅದನ್ನೆಲ್ಲ ಮಾಡಬೇಡಿ ಅಂತ ಹೇಳೋದು. ಒಂದು ಯಾವುದು ನಿಮ್ಗೆ ಸೂಟೇಬಲ್, ನಿಮ್ಗೆ ಗೊತ್ತಾಗುತ್ತಲ್ಲ, ಈಗ ನನಗೆ ಕ್ಯೂರ್ ಆಗ್ತಾಯಿದೆ, ಇದರಿಂದ ನನಗೆ ಹೇರ್ ಫಾಲು ಸ್ಟಾಪ್ ಆಗ್ತಾಯಿದೆ ಅಂದರೆ ಅದನ್ನು ಕಂಟಿನ್ಯೂ ಮಾಡಿ. ನೀವು ಬೇರೆ ಟೈಪ್ಸಲ್ಲಿ ಶಾಂಪು ಯೂಸ್ ಮಾಡೋದ್ರಿಂದ ಈ ಸಮಸ್ಯೆ, ಇಂಥದ್ದೆಲ್ಲ ಸಮಸ್ಯೆ, ಮತ್ತು ಹೇರ್ ಫಾಲ್ ಜಾಸ್ತಿ ಆಗೋದು ಸಹ ಸಮಸ್ಯೆ ಇರುತ್ತೆ. ಮತ್ತು ಅದರಿಂದ ಡ್ಯಾಂಡ್ರಫ್ ಸಹ ಆಗುತ್ತೆ, ವೈಟ್ ಹೇರ್ಸು ಸಹ ಬರೋ ಚಾನ್ಸಸ್ ಇದೆ. ಅದಕ್ಕೆ ಆಯಿಲ್ ಆಯಿತು ಮತ್ತು ಇದಾಯಿತು, ನಿಮಗೆ ಅದು ಶಾಂಪು ಆಯಿತು, ಅದನ್ನು ಪರ್ಟಿಕ್ಯುಲರಾಗಿ ನೀವು ಯಾರೋ ಡಾಕ್ಟರ್ ಹತ್ರ ಎಲ್ಲಾದರೂ ನಮ್ಮಲ್ಲಿ ಯಾವುದೋ ಒಂದು ಇದರಲ್ಲಿ ಸೆಂಟ್ರಲ್ಲಿ ಹೋಗಿ ಕರೆಕ್ಟಾಗಿ ಕೇಳಿಕೊಂಡು ಅದನ್ನು ಯಾವುದು ಸೂಟ್ ಆಗುತ್ತೋ ಅದನ್ನೇ ಟ್ರೈ ಮಾಡಿ. ಅದು ಒಳ್ಳೆಯ ರಿಸಲ್ಟ್ ಸಿಗುತ್ತೆ ನಿಮಗೆ, ಯಾವುದು ಪ್ರಾಬ್ಲಮ್ ಆಗೋಲ್ಲ. ಎಸ್ ಡಾಕ್ಟರ್, ಈ ಹೇರ್ ಫಾಲ್ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿದ್ರಿ. ಮತ್ತು ಅದನ್ನು ಹೇಗೆ ಕಂಟ್ರೋಲ್ ಮಾಡೋದು ಅಂದರೆ ಎಲ್ಲವೂ ನಮ್ಮ ಕೈಯಲ್ಲಿ ಇದೆ. ಮೆಡಿಟೇಷನ್ ಮಾಡಿ ಅಥವಾ ಫುಡ್ ಕಂಟ್ರೋಲ್ ಮಾಡಿ ಎಲ್ಲವನ್ನ ನಮ್ಮ ಕೈಯಲ್ಲಿ ಇದೆ ಅಂತ ಹೇಳ್ತಾ ಇದ್ರಿ ನೀವು. ಈ ಹೇರ್ ಫಾಲ್ಸಿಗೆ ಸಮಸ್ಯೆಯಿಂದ ಯಾವುದೆಲ್ಲ ಅಂದರೆ ಯಾವ ಥರ ಪ್ರಿಕಾಷನ್ಸ್ ತಗೊಳ್ಬೋದು ಅಂತ ಹೇಳಿ. ಅಲ್ಲ, ಪ್ರಿಕಾಷನ್ಸ್ ಅದೇ ಹೇಳಿದಲ್ಲ ನಿಮಗೆ, ಇದನ್ನೆಲ್ಲ ಪ್ರಿಕಾಷನ್ ತೊಗೋಬೇಕಾಗತ್ತೆ. ಅದನ್ನು ಅವ್ರಿಗೆ ನಾನು ಡೀಟೇಲ್ಸ್ ಕೊಡ್ತೇನೆ, ಯಾವ ಥರ ಮಾಡಬೇಕು, ಅವ್ರಿಗೆ ಯಾವ ಥರ ಪ್ರಿಕಾಷನ್ ತೊಗೋಬೇಕಂತ. ಅಷ್ಟು ಪ್ರಿಕಾಷನ್ಸ್ ತೊಗೊಂಡ್ರೆ ಸಾಕಾಗುತ್ತೆ. ಕೆಲವು ಜನರಿಗೆ ಅದು ಜಾಸ್ತಿನೇ ಬಾಳ್ನೆಸ್ ಆಗಿರುತ್ತಲ್ಲ, ಅಂಥವ್ರಿಗೆ ನಾವು ನಮ್ಮಲ್ಲಿ ಫಿಕ್ಸಿಂಗ್ ಮಾಡೋ ಮೆಥಡ್ ಇದೆ.
ಫಿಕ್ಸಿಂಗ್ ಎಷ್ಟು ಬಾಳ್ನೆಸ್ ಜಾಸ್ತಿ ಬಾಳ್ನೆಸ್ ಆದರೆ ಅದಕ್ಕೆ ಫಿಕ್ಸಿಂಗ್ ಮಾಡೋ ಮೆಥಡಿಂದ ನಾವು ಫಿಕ್ಸ್ ಮಾಡಿ ಕೊಡ್ತೇವೆ. ಅವ್ರಿಗೆ ಫಸ್ಟು ನಮ್ಮಲ್ಲಿ ಬಂದು ಕನ್ಸಲ್ಟ್ ಮಾಡಬೇಕಾಗತ್ತೆ. ಕನ್ಸಲ್ಟ್ ಮಾಡಿದಾಗ ಮಾತ್ರ ನಮಗೆ ಡೀಟೇಲ್ಸ್ ಸಿಗುತ್ತೆ. ಕೆಲವೊಂದು ಸರಿ ಫೋನಲ್ಲೇ ಮಾತಾಡಿ ಹೇಳ್ತಾರೆ, ಇದು ಹೀಗೆ ಆಗ್ತಾಯಿದೆ ಸರ್, ಹಾಗೆ ಬರಲಿಕ್ಕೆ ಆಗ್ತಾಯಿಲ್ಲ. ಬಂದರೆ ಮಾತ್ರ ಗೊತ್ತಾಗುತ್ತೆ. ಫೋನಲ್ಲಿ ನಾನು ಹೇಳಿದರೆ ಏನೂ ಗೊತ್ತಾಗಲ್ಲ. ಅದಕ್ಕೆ ಎಲ್ಲರಿಗೂ ಹೇಳೋದು, ಬನ್ನಿ ನಮ್ಮ ಸೆಂಟರ್ಗೆ ಬಂದರೆ ನಾವು ಕರೆಕ್ಟಾಗಿ ಡೀಟೇಲ್ಸ್ ತೊಗೋತೇವೆ. ನಿಮ್ಮದು ಯಾವ ಥರದಿಂದ ಎಲ್ಲಿ ಹಿಸ್ಟ್ರಿ ಎಲ್ಲ ತೊಗೋಬೇಕಾಗತ್ತೆ. ಯಾವಾಗಿಂದ ಹೇರ್ ಫಾಲ್ ಆಗ್ತಾಯಿದೆ, ಯಾಕೆ ಆಗ್ತಾಯಿದೆ ಅಂದರೆ ನಿಮ್ಮದೆಲ್ಲ ಫುಡ್ಡು, ನಿಮ್ಮ ದಿನಚರಿ ಎಲ್ಲ ತೊಗೋಬೇಕಾಗುತ್ತೆ. ಯಾವ ಥರ ಡೀಟೇಲ್ಸ್ ಎಲ್ಲ ಅಂದರೆ ಏನು, ಯಾವ ಹೇರ್ ಫಾಲ್ ಯಾವುದಕ್ಕೆ ಆಗ್ತಾಯಿದೆ ಹೇರ್ ಫಾಲು, ಆಮೇಲೆ ಹೆರಿಡಿಟಿ ಏನಾದರೂ ಪ್ರಾಬ್ಲಮ್ ಇದೆಯಾ, ಜೆನೆಟಿಕಲಿ ಪ್ರಾಬ್ಲಮ್ ಇರುತ್ತೆ ಕೆಲವು ಜನರಿಗೆ, ತಂದೆಗೆ ತಾಯಿಗೆ ಅಂಥದ್ದೆಲ್ಲ. ಅಂಥದ್ದಿದ್ದರೆ ಸಹ ನಾವು ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಕೆಲವೊಂದು ಮೆಡಿಸಿನ್ಸನ್ನು ಕೊಡ್ತೇವೆ. ಮತ್ತು ಅದಕ್ಕೆ ಡೈಟು ಸಹ ಕೊಡ್ತೇವೆ. ಅದನ್ನು ಮಾಡ್ತಾಯಿದ್ರೆ ನಿಮಗೇನು ಇದು ಪ್ರಾಬ್ಲಮ್ ಆಗೋಲ್ಲ, 100% ರಿಸಲ್ಟ್ ಸಿಗುತ್ತೆ. ಒಳ್ಳೆ ಅದು ಹೇರ್ ಫಾಲು ಸಹ ಸ್ಟಾಪ್ ಆಗುತ್ತೆ ನಿಮಗೆ. ಎಸ್ ಡಾಕ್ಟರ್, ಕಾರ್ಯಕ್ರಮಕ್ಕೆ ಬಂದು ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಕ್ಕೆ ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ವಾ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷತೆ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್. ಇದು ಮುನ್ನುಡಿ ಮುನ್ನಡೆಗಾಗಿ. ನಾವು ಹೆಣ್ಣು ನೋಡ್ಲಿಕ್ಕೆ ಹೋಗ್ಬೇಕಾದ್ರೆ ಹುಡುಗಿ ಚೆನ್ನಾಗಿರ್ಬೇಕು, ಲಕ್ಷಣವಾಗಿರ್ಬೇಕು, ಬೆಳ್ಳಗಿರ್ಬೇಕು ಅನ್ನೋದು ನಮ್ಮ ಎಕ್ಸ್ಪೆಕ್ಟೇಷನ್. ಆದ್ರೆ ಹುಡುಗಿಯರಿಗೆ ನಾನು ಮದುವೆ ಆಗೋ ಹುಡುಗ ಫಿಟ್ ಆಗಿರಬೇಕು, ಹ್ಯಾಂಡ್ಸಮ್ ಆಗಿರಬೇಕು, ಲೈಫಲ್ಲಿ ಸೆಟ್ಲ್ ಆಗಿರ್ಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್. ನಾನು ಎಲ್ಲದರಲ್ಲೂ ಒಂದು ರೇಂಜಿಗೆ ಓಕೆ ಆಗಿದ್ದೆ. ಆದರೆ ನನ್ನ ತಲೆ ಕೂದಲು ಮಾತ್ರ ಸ್ವಲ್ಪ ಸಮಯ ಹೆಣ್ಣು ನೋಡೋದ್ರಲ್ಲೇ ಕಳೀತು. ಹೋಗೋದು, ಹೆಣ್ಣು ನೋಡೋದು, ಜ್ಯೂಸ್ ಕುಡಿಯೋದು. ನನಗೆ ಕೆಲವರು ಇಷ್ಟ ಆಗ್ತಿದ್ರು, ಬಟ್ ಹುಡುಗಿರು ಕೂದಲಿಲ್ಲ ಅಂತ ರಿಜೆಕ್ಟ್ ಮಾಡ್ತಿದ್ರು. ನಿನ್ ಫ್ಯೂಚರ್ ಗಂಡ ನೋಡೆ ಸಖತ್ತಾಗಿದ್ದಾನೆ. ನಿನ್ ಬಗ್ಗೆ ಎಲ್ಲ ಓಕೆ, ಆದ್ರೆ ಕೂದಲು ಮಾತ್ರ. ಅಯ್ಯೋ, ಇವರು ಕೂದಲಿಲ್ಲದೆ ಏನೇನು ಸಮಸ್ಯೆ ಇಟ್ಕೊಂಡು ಬಂದಿದ್ದಾರಂತೆ ಇವ್ರ ಹತ್ರನೇ ಕೇಳುವ. ನನ್ನ ಹೆಸರು ಗಿರೀಶ್ ಅಂತ ಹೇಳಿ. ನನ್ನ ತಲೆ ಕೂದಲು ಇಲ್ಲ ಅಂತ ನನಗೆ ಯಾವುದೇ ಚಿಂತೆ ಇರಲಿಲ್ಲ. ನಾನು ಒಬ್ಬನೇ ಇರುವಾಗ ಕೂಡ ಅದರ ಬಗ್ಗೆ ಚಿಂತಿಸಿದವನಲ್ಲ. ಆದರೆ ನಾನು ಮದುವೆ ಆಗಬೇಕು, ಹುಡುಗಿ ನೋಡಬೇಕು ಅಂತ ಹೋಗುವಾಗ ನನಗೆ ಈ ಕೂದಲಿಲ್ಲದ ಸಮಸ್ಯೆ ಎದುರಾಯಿತು. ಕಾರಣ ಹುಡುಗಿಯೆಲ್ಲ ಓಕೆ ಆಗ್ತಿತ್ತು, ಆದರೆ ಹುಡುಗಿಯರು ನನ್ನಲ್ಲಿ ಕೂದಲಿಲ್ಲ ಅಂತ ನನ್ನನ್ನು ರಿಜೆಕ್ಟ್ ಮಾಡ್ತಿದ್ರು. ಹೀಗೆ ಇದರ ಬಗ್ಗೆ ಚಿಂತೆ ಆರಂಭವಾಯಿತು. ಒಂದು ದಿವಸ ನಾನು ಟಿವಿಯಲ್ಲಿ ಒಂದು ಜಾಹೀರಾತು ನೋಡಿದೆ, ಬಿ ಮೊಂಡಿಸ್ ಹೇರ್ ರಿಪ್ಲೇಸ್ಮೆಂಟ್ ಅಂತ. ಅದರಲ್ಲಿ ಬರ್ತಿರೋ ನಂಬರ್ ನೋಡಿ ಅದಕ್ಕೆ ನಾನು ಕರೆ ಮಾಡಿ ಅವರಿಗೆ ನಾನು ಫೋನಲ್ಲಿ ಮಾತಾಡಿದಾಗ ಅವರು ನನಗೆ ಅಪಾಯಿಂಟ್ಮೆಂಟ್ ಕೊಟ್ಟರು. ಇದು ನೋಡಿ, ನೀವು ಬ್ಯಾಕ್ ಸೈಡ್ ಪೋರ್ಷನ್ ಬ್ಯಾಕ್ ಕೋಮಿಂಗ್ ಮಾಡಿದ್ರು ಸಹ ನಿಮಗೆ ಸಿಂಗಲ್ ಹೇರ್ಸ್ ಆಗಿ ಕಾಣಿಸುತ್ತೆ. ಕೆಲವು ಜನ ಪ್ಯಾಚಸ್ ಹಾಕ್ತಾರೆ, ಅದರಲ್ಲಿ ಆರ್ಟಿಫಿಷಿಯಲ್ ಅಂತ ಗೊತ್ತಾಗುತ್ತೆ. ಇದರಲ್ಲಿ ನಿಮಗೆ ಗೊತ್ತಾಗೋಕ್ಕೆ ಚಾನ್ಸೇ ಇಲ್ಲ, ತಲೆ ಒಳಗಿಂದೇ ಬಂದಿರೋ ಥರ ಕಾಣಿಸುತ್ತೆ. ಇದು ಸಿಲಿಕಾನ್ ಹೇರ್ ಸಿಸ್ಟಮ್ ಅಂತ ತುಂಬಾ ನ್ಯಾಚುರಲ್ ಇರುತ್ತೆ. ನಿಮಗೆ ನೀವು ಡೈರೆಕ್ಟ್ ಆಗಿ ನೋಡ್ಬೋದು ಹೀಗೆ ಯಾವ ರೀತಿ ಇರುತ್ತೆ ಅಂತ. ಪ್ಲಾಂಟೇಶನ್ನಲ್ಲಿ ಥಿಕ್ ಸಿಂಗಲ್ ಹೇರ್ ಇರೋದ್ರಿಂದ ನ್ಯಾಚುರಲಿಟಿ ಇರಲ್ಲ. ಈ ಸಿಸ್ಟಮ್ನಲ್ಲಿ ನೀವು ಯಾವ ಸ್ಟೈಲ್ ಬೇಕಾದರೂ ಮಾಡ್ಕೋಬಹುದು. ಸೈಡ್, ಮಿಡಲ್, ಬ್ಯಾಕ್ ಕೋಮಿಂಗ್, ಈಗ ಏನು ಬೇಕಾದರೂ ಮಾಡ್ಕೋಬಹುದು. Undetectable Ultra Custom Hair Systems, most advanced technology, undetectable silicone based systems, regain hair within 2 hours, non-removable pasting systems, customized ladies gents wig for chemotherapy patients. ನೋಡಿ ಎಷ್ಟು ಚಂದ ಕಾಣ್ತಾ ಇದೆ. ಅವ್ರದ್ದು ಬಾಳ್ನೆ ಸಮಸ್ಯೆ ಇಟ್ಕೊಂಡು ತುಂಬಾ ಸಮಸ್ಯೆ ಇಟ್ಕೊಂಡು ಬಂದಿದ್ರು. ಇವಾಗ ಹೇಗೆ ಅನಿಸ್ತಾ ಇದೆ ಗಿರೀಶ್ ಅವರೇ? ತುಂಬ ಖುಷಿ ಆಗ್ತಿದೆ ಸರ್. ತಮ್ಮಲ್ಲಿ ನನ್ನಂಥ ಸಮಸ್ಯೆ ಅನುಭವಿಸುವವರು ತುಂಬ ಜನ ಇರ್ಬೋದು, ಆದರೆ ಅದನ್ನೆಲ್ಲ ಮನಸ್ಸಲ್ಲಿಟ್ಟು ಬೇಸರ ಮಾಡಬೇಡಿ. ತಾವು ತಮ್ಮ ಸಮಸ್ಯೆಯನ್ನು ದೊಡ್ಡದೆಂದು ಭಾವಿಸದೆ ನೀವು ದಯಮಾಡಿ ನನ್ನ ಸಮಸ್ಯೆ ಪರಿಹಾರ ಆದಾಗೆ ನಿಮ್ಮ ಸಮಸ್ಯೆಯನ್ನು ಪರಿಹರಿಸಲು ಇವರನ್ನೊಮ್ಮೆ ಭೇಟಿ ಮಾಡಿ. 100% natural, no side effect, no surgery, Biomod hair replacement. ನಾನು ನನ್ನ ಲೈಫ್ನಲ್ಲಿ ವೆಡ್ಡಿಂಗ್ ಆಲ್ಬಮ್ ನೋಡೋ ಚಾನ್ಸೇ ಇಲ್ಲ ಅಂದ್ಕೊಂಡಿದ್ದೆ. ಇವಾಗ ನೋಡಿ, ಫ್ರೀ ಟೈಮ್ನಲ್ಲಿ ನನ್ನ ಲೈಫ್ನ ಹ್ಯಾಪಿ ಮೂಮೆಂಟ್ಸ್ ನೋಡ್ತಾ ಇದ್ದೀನಿ, ಥ್ಯಾಂಕ್ಸ್ ಟು ಬಿಯೋಮಂಡೀಸ್ ಹೇರ್ ರಿಪ್ಲೇಸ್ಮೆಂಟ್. 20 ವರ್ಷಗಳ ಅನುಭವ ಹೊಂದಿರುವ ಡಾಕ್ಟರ್ ಮಹೇಶ್ ಮಲ್ವಾದ್ಕರ್ ಅವರ ಬಿಯೋಮೋಡ್ ಹೇರ್ ರಿಪ್ಲೇಸ್ಮೆಂಟ್. ಬೊಕ್ಕತೆಲಿ ಅಂತ ಹೇಳಿದರೆ ಎಲ್ಲ ಏಜ್ನವ್ರಿಗೂ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಾವು ಇದೇ ಏಜ್ ಅಂತ ಹೇಳಲಿಕ್ಕಾಗಲ್ಲ. ಈಗ 18 ಏಜಿಂದ ನಿಮಗೆ 25, 30 ಏಜು, 35, 50 ಏಜ್ವರೆಗೆ ಬರಲಿಕ್ಕೆ ಚಾನ್ಸಸ್ ಇರುತ್ತೆ. ಅದನ್ನು ನಾವು ಅನುವಂಶಿಕತೆಯಿಂದನೇ ಬರೋದು ಜಾಸ್ತಿ ಸಾಧ್ಯತೆ ಇರುತ್ತೆ. ನಾವು ಬೇರೆ ಬೇರೆ ರೀಸನ್ನು ಸಹ ಇರುತ್ತೆ ಅದರಲ್ಲಿ, ಬಟ್ ಮೇನ್ ರೀಸನ್ ಅಂದರೆ ಅನುವಂಶಿಕತೆನೇ ಮೇನ್ ರೀಸನ್. ಅದಕ್ಕೆ ನಾವು ಯಾವ ಟ್ರೀಟ್ಮೆಂಟ್ ಕೊಟ್ಟರು ಸಹ ಬರೋ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ ಅನುವಂಶಿಕತೆಯಿಂದ ಬಾಳ್ನೆಸ್ಗೆ. ಇದು ಯಾವುದು ಸರ್ಜರಿ ಅಲ್ಲ, ನಾನ್ ಸರ್ಜಿಕಲ್ ಪ್ರೊಸೀಜರಿಂದ
ನಿಮಗೆ ಈ ಚಿಕಿತ್ಸೆನ ಮಾಡ್ತೇವೆ ನಾವು. ಹೇರ್ ಫಿಕ್ಸಿಂಗ್ ಅಂತ ಹೇಳಿದರೆ ನಿಮ್ಮ ಹೇರ್ಸಿಗೆ, ನಿಮ್ಮ ಫೇಸಿಗೆ ಯಾವ ಟೈಪಲ್ಲಿ ಸ್ಟೈಲ್ ಬೇಕಾ, ಯಾವ ಥರ ನೀವು ಬಾಚ್ಕೋತೀರಾ, ಹಿಂದೆ ಬ್ಯಾಕ್ ಕೊಂಬಿಂಗು ಮತ್ತು ಸೈಡ್ ಬಾಚಲಿಕ್ಕಿದ್ರೆ, ಫ್ರಂಟ್ ಬಾಚಲಿಕ್ಕಿದೆ, ಮತ್ತು ನೀವು ನಿಮ್ಗೆ ಯಾವ ಟೈಪ್ ಸ್ಟೈಲಿಗೆ ನಿಮ್ಗೆ ಸೂಟೇಬಲ್ ಆಗುತ್ತೆ ಅದೇ ಸ್ಟೈಲೇ ನಾವು ಸೆಟ್ ಮಾಡಿ ಕೊಡ್ತೇವೆ. ಈ ಸೆಟ್ ಮಾಡಿದ ನಂತರ ನೀವು ಯಾವ ರೀತಿಯಿಂದ ಸಹ ನೀವು ಯೂಸ್ ಮಾಡ್ಕೋಬೋದು. ಅಂದರೆ ನಾರ್ಮಲ್ಲಾಗಿ ನೀವು ಯಾವ ಥರ ಬೇರೆ ಹೇರ್ಸನ್ನು ಯಾವ ಥರ ಯೂಸ್ ಮಾಡ್ತಿರಲ್ಲ ಅದೇ ಥರ ಯೂಸ್ ಮಾಡ್ಕೋಬೋದು. ನಾರ್ಮಲ್ಲಾಗಿ ನಿಮ್ಮ ಹೇರ್ಸನ್ನು ನೀವು ಸ್ನಾನ ಮಾಡ್ತೀರಾ, ಶಾಂಪು ಹಾಕ್ತೀರಾ, ಬೈಕ್ ರೈಡ್ ಮಾಡ್ತೀರಾ, ಸ್ವಿಮ್ಮಿಂಗ್ ಮಾಡ್ತೀರಾ, ಮೊದಲು ಯಾವುದು ಮಾಡ್ತಿರಲ್ಲ ಅದೇ ಥರನೇ ನೀವು ಯೂಸ್ ಮಾಡ್ಕೋಬೋದು. ಮತ್ತು ಇದರಲ್ಲಿ ನಿಮಗೆ ಕಲರ್ಸು ಸಹ ಈಗ ನಿಮ್ಮ ಹೇರ್ಸ್ ಕಲರ್ಸೇ ನಾವು ಹಾಕಿ ಕೊಡೋದು. ನಿಮ್ಮ ಯಾವ ಥರ ಹೇರ್ಸ್ ಕಲರ್ಸ್ ಇರುತ್ತಲ್ಲ ಅದೇ ಥರ ಮಾಡಿಕೊಡೋದು. ಇದರಲ್ಲಿ ನಾವು ಒಂದು ಹೊಸ ನ್ಯೂ ಟೆಕ್ನಾಲಜಿ ಇಂಟ್ರೊಡ್ಯೂಸ್ ಮಾಡಿದ್ದೇವೆ, ಸಿಲಿಕಾನ್ ಹೇರ್ ಪ್ಯಾಚಸ್ ಅಂತ. ಈ ಸಿಲಿಕಾನ್ ಹೇರ್ ಪ್ಯಾಚಸ್ಸಲ್ಲಿ ಸ್ಕಿನ್ ಬೇಸ್ಡ್ ಆಗಿ ಪ್ಯಾಚ್ ಇರುತ್ತೆ. ನಿಮಗೆ ಹೊರಗಡೆಯಿಂದ ಯಾರೂ ಸಹ ಇದನ್ನು ಹಾಕಿದ್ದೀರಾ ಅಂತ ಯಾರೂ ಸಹ ಹೇಳಲಿಕ್ಕೆ ಆಗೋದಿಲ್ಲ. ಅಷ್ಟು ನ್ಯಾಚುರಲ್ ಆಗಿ ನಿಮ್ಮ ಟ್ರಾನ್ಸ್ಪರೆಂಟ್, ನಿಮ್ಮ ಸ್ಕಿನ್ ಯಾವ ಥರ ಇರುತ್ತಲ್ಲ ಅದೇ ಥರ ಮೇಲೆ ಸಹ ಕಾಣುತ್ತೆ. ಮತ್ತು ಒಂದೊಂದು ಸಿಂಗಲ್ ಹೇರ್ಸನ್ನು ಇದರಲ್ಲಿ ಫಿಲ್ ಮಾಡಿರ್ತಾರೆ. ಈ ಟೆಕ್ನಾಲಜಿ ಜರ್ಮನ್ ಟೆಕ್ನಾಲಜಿ ಅಂತ ಹೇಳ್ತೇವೆ ನಾವು. ಇದನ್ನು ನಾವು ಇತ್ತೀಚೆಗೆ ಇಂಟ್ರೊಡ್ಯೂಸ್ ಮಾಡಿದ್ದೇವೆ. Undetectable ultra custom hair systems, most advanced technology, undetectable silicon based systems, regain hair within 2 hours, non-removable pasting systems, customized ladies gents wig for chemotherapy patients. ಮತ್ತೊಂದೇನಂದ್ರೆ ಕೆಲವು ಜನರಿಗೆ ಕರ್ಲಿ ಹೇರ್ಸ್ ಇರುತ್ತೆ. ಅವರು ಅನ್ಕೋತಾರೆ ಕರ್ಲಿ ಹೇರ್ಸು ಆಗೋದೇ ಇಲ್ಲ ಅನ್ಕೋತಾರೆ. ಹಾಗೇನಿಲ್ಲ, ಕರ್ಲಿ ಹೇರ್ಸ್ನವ್ರಿಗೂ ಸಹ ಕರ್ಲಿಯಾಗಿ ನಿಮ್ದು ಯಾವ ಥರ ಎಷ್ಟು ಕರ್ಲಿಯಾಗಿ ಡೆನ್ಸಿಟಿ ಇರುತ್ತೆ, ಎಷ್ಟು ಕರ್ಲ್ ಆಗಿರುತ್ತಲ್ಲ ಅಷ್ಟೇ ಕರ್ಲಲ್ಲಿ ನಾವು ನಮ್ಮ ಹೇರ್ಸ್ ಪ್ಯಾಚ್ ಹಾಕಿ ನಿಮ್ಮ ಹೇರ್ಸ್ಗೆ ಮ್ಯಾಚ್ ಆಗೋ ಹಾಗೆ ಮಾಡಿಕೊಡ್ತೇವೆ. ನೀವು ಆ್ಯಸ್ ಇಟ್ ಈಸ್ ನಿಮಗೆ ಮೊದಲು ಯಾವ ಥರ ಹೇರ್ಸ್ ಇತ್ತಲ್ಲ ಅದೇ ಥರ ನಿಮಗೆ ಮತ್ತೆ ಸಿಗುತ್ತೆ ನಿಮಗೆ. ನಾನೊಬ್ಬ ಲೆಕ್ಚರರ್, ಸ್ಟೂಡೆಂಟ್ಸ್ ಎಲ್ಲಿ ತಮಾಷೆ ಮಾಡೋಕ್ಕೆ ಸಿಗುತ್ತೆ ಅಂತ ಕಾಯ್ತಾ ಇರ್ತಾರೆ. ಏನಾದರೂ ಸಿಕ್ಕಿತ್ತಂದರೆ ಅಷ್ಟೇ ಕತೆ. ನಾನು ಕ್ಲಾಸ್ನಲ್ಲಿ ಸ್ಟ್ರಿಕ್ಟು, ಅದಕ್ಕೆ ಸರಿಯಾಗಿ ತಲೆ ಮೇಲೆ ಕೂದಲು ಇರಲಿಲ್ಲ. ಏನು ತಮಾಷೆ ಮಾಡ್ತಾರೆ ಅಂತೀರಾ? ಚಾಕ್ ಎಸೆಯೋದು, ರಾಕೆಟ್ ಬಿಡೋದೇನು, ಕಾರ್ಟೂನ್ ಮಾಡೋದೇನು, ಅಬ್ಬಬ್ಬಾ ಏನು ಹಿಂಸೆ. ಇಷ್ಟು ಬಾಳ್ನೆಸ್ ಆಗಿದೆ. ಈಗ ಇಲ್ಲಿಂದ ಹಿಡಿದು ಇಲ್ಲಿವರೆಗೆ ಬಾಳ್ನೆಸ್ ಆಗಿದೆ. ನಾವು ಇಷ್ಟೇ ಮೆಜರ್ಮೆಂಟ್ ತಗೋತೀವಿ. ಫಸ್ಟ್ ಅವ್ರು ನಮ್ಮಲ್ಲಿಗೆ ಬಂದಾಗ ಅವರಿಗೆ ಇಷ್ಟು ಮೆಜರ್ಮೆಂಟ್ ತಗೊಂಡು ಈ ಹೇರ್ಸ್ಗೆ ಮ್ಯಾಚ್ ಆಗೋ ತರ ಹೇರ್ಸ್ ಅನ್ನ ಒಂದು ಸ್ಕಿನ್ ಬೇಸ್ಡ್ ಪ್ಯಾಚಸ್ ಇರುತ್ತೆ. ಸ್ಕಿನ್ ಬೇಸ್ಡ್ ಪ್ಯಾಚಸ್ ಅನ್ನ ನಾವು ಪೇಸ್ಟಿಂಗ್ ಮಾಡ್ಕೊಂಡು ಅಂದ್ರೆ ಫಿಕ್ಸ್ ಮಾಡ್ಕೊಂಡು, ಇದು ನ್ಯೂ ಟೆಕ್ನಾಲಜಿ ಸಿಲಿಕಾನ್ ಹೇರ್ ಸಿಸ್ಟಮ್ ಅಂತ ಹೇಳ್ತೀವಿ ಇದಕ್ಕೆ. ನಾವು ಇದನ್ನ ಇಲ್ಲಿ ಫಿಕ್ಸ್ ಮಾಡಿ ಕೊಟ್ಮೇಲೆ ನೀವು ಈ ಹೇರ್ಸ್ಗೆ ಆ ಹೇರ್ಸ್ ನ ಮ್ಯಾಚ್ ಆಗೋ ತರ ಹೇರ್ ಕಟ್ ಮಾಡಿ ಸೆಟ್ ಮಾಡ್ಕೋತೀವಿ. ಅಂದ್ರೆ ನಿಮ್ ಹೇರ್ಸ್ಗೆ ಮ್ಯಾಚ್ ಆಗೋ ತರ ಇರ್ಬೇಕಲ್ವಾ. ಇದೇ ಸೈಜ್ ನಲ್ಲಿ, ಅಂದ್ರೆ ಇಷ್ಟು ಸೈಜ್ ಇದೆಯಲ್ಲ ಅಷ್ಟೇ ಸೈಜ್ ಅಲ್ಲಿ ಸೆಟ್ ಮಾಡಿ ಕೊಡ್ತೀವಿ. ಇದು ನೋಡಿ ಫುಲ್ ಬಾರ್ಡ್ನೆಸ್ ಇರೋವರೆಗೆ ಕಾಣಿಸುತ್ತೆ. ಅದನ್ನ ಫುಲ್ ಕವರ್ ಮಾಡಿ ಕೊಡ್ಬೇಕಾಗತ್ತೆ. ಇದನ್ನೆಲ್ಲ ಕವರ್ ಮಾಡಿ ಕೊಡ್ಬೇಕಾಗತ್ತೆ. ಸೆಟ್ ಮಾಡಿದ ನಂತರ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗಲ್ಲ, ಅಷ್ಟು ನ್ಯಾಚುರಲ್ ಕಾಣೋ ತರ ಮಾಡಿ ಕೊಡ್ತೇವೆ. ಮತ್ತೆ ಇವಾಗ ಫುಲ್ ಡಲ್ ಆಗಿದ್ದಾರೆ. ಹೀಗೆ ಎಂತೆಂತ ಟ್ರೀಟ್ಮೆಂಟ್ ಮಾಡಿ ಲಾಸ್ಟಿಗೆ ನಮ್ಮಲ್ಲಿಗೆ ಬಂದಿದ್ದಾರೆ. ಏನೇನ್ ಟ್ರೀಟ್ಮೆಂಟ್ ಮಾಡಿದ್ದೀರಾ ಸ್ವಲ್ಪ ಜನರಿಗೆ ಗೊತ್ತಾಗ್ಲಿ ಹೇಳಿ. ನಾನು ಬಿಯೋಮಾಂಡ್ಸ್ಗೆ ಬರೋ ಮುಂಚೆ ಎಲ್ಲ ಥರದ ಟಿವಿ ಅಂಡ್ ಪೇಪರ್ ಆ್ಯಡ್ಗಳನ್ನು ನೋಡ್ತಾ ಇದ್ದೆ. ಹ್ಯಾಕ್ ಕೂದಲು ಬರುತ್ತೆ ಅಂತ, ಅದಕ್ಕೆ ಯಾವ ಥರದ ಆಯಿಲ್ ಬಳಸಬೇಕು, ಎಲ್ಲ ಥರದ ಆಯಿಲು, ಎಲ್ಲ ಥರದ ಟ್ಯಾಬ್ಲೆಟ್ಸು, ಕ್ಯಾಪ್ಸಲ್ಸ್ ಎಲ್ಲ ತಗೊಂಡೆ. ಆದರೆ ಇಷ್ಟು ವರ್ಷ ನನಗೇನು ಅದ್ರ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ, ಒಂದು ಕೂದಲು ಸಹ ಬರಲಿಲ್ಲ. ಮತ್ತೆ ನನಗೆ ಒಬ್ಬರು ನನ್ನ ಫ್ರೆಂಡ್ ಹೇಳಿದ್ಮೇಲೆ ಬಿಯೋಮಾಂಡ್ಸ್ನಲ್ಲಿ ಮಾಡಿ ಕೊಡ್ತಾರೆ, ತಕ್ಷಣ ಹೋಗಿ ಅಂತ ಹೇಳಿದ್ಮೇಲೆ ನಾನು ಇಲ್ಲಿ ಬಂದೆ. ಈಗ ಇಲ್ಲಿ ನಮ್ಮ ಡಾಕ್ಟರ್ ಹತ್ರ ಬಂದಿದ್ದೇನೆ. ಇದು ನೋಡಿ ಇವರಿಗೆ ಇಷ್ಟು ಬಾಲ್ಡ್ನೆಸ್ ಆಗಿತ್ತು, ಇವರಿಗೀಗ ಫಿಕ್ಸ್ ಮಾಡಿ ಕೊಟ್ಟಿದ್ದೇವೆ. ಇದು ಹೇಗಿದೆ ಅಂದ್ರೆ ನಿಮ್ಮ ಹೇರ್ಸ್ಗೆ, ನಿಮ್ಮ ಹೇರ್ ಯಾವುದು ಕರ್ಲಿ ಹಾಗೆ ಹೇರ್ ಇದೆ, ಈ ಹೇರ್ಗೆ ಮತ್ತೆ ಈ ಹೇರ್ಗೆ ಮ್ಯಾಚ್ ಮಾಡಿ ಕೊಟ್ಟಿದ್ದೇವೆ. ಆದ್ರೆ ಕೆಲವು ಜನ ಏನ್ ಮಾಡ್ತಾರೆ, ಈ ಸ್ಟ್ರೈಟ್ ಹೇರ್ಗೆ ಗುಂಗುರು ಕೂದಲು ಸೆಟ್ ಮಾಡ್ಲಿಕ್ಕೆ ನೋಡ್ತಾರೆ. ಬಟ್ ಅದು ಸಾಧ್ಯ ಇಲ್ಲ. ಗುಂಗುರು ಕೂದಲಿಗೆ ಗುಂಗುರು ಕೂದಲೇ ಹಾಕಬೇಕು, ಅವಾಗ ಮಾತ್ರ ಸೆಟ್ ಆಗಿ ನ್ಯಾಚುರಲ್ ಆಗಿ ಕಾಣಿಸುತ್ತೆ. ನೋಡಿ ಎಷ್ಟು ನ್ಯಾಚುರಲ್ ಆಗಿದೆ. ಹಿಂದೆ ನೋಡಿ, ಆಮೇಲೆ ಈ ಸೈಡ್ ನೋಡಿ, ಸ್ವಲ್ಪ ಸಹ ಗೊತ್ತಾಗಲ್ಲ, ಅಷ್ಟು ನ್ಯಾಚುರಲ್ ಆಗಿರುತ್ತೆ. ಇದು ಬಂದ್ಬಿಟ್ಟು ನಿಮಗೆ ಹೇಗ್ ಸಹ ಬಾಚ್ಕೋಬಹುದು. ಬಟ್ ಗುಂಗುರು ಕೂದಲಿದ್ದ ಕಾರಣ ಒಂದೇ ಸ್ಟೈಲ್ ನಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಫ್ರೀ ಆಗಿ ಇಟ್ಕೋಬಹುದು, ಎಷ್ಟು ಫ್ರೀ ಬೇಕು ಅಷ್ಟು ಫ್ರೀ ಆಗಿ ಇಟ್ಕೋಬಹುದು. ದಿವಸ ಸ್ನಾನ ಮಾಡಬಹುದು, ಶಾಂಪೂ, ಬೈಕ್ ರೈಡ್ ಮಾಡಬಹುದು, ಏನ್ ಸಹ ಮಾಡಬಹುದು. ಹೇಳಿ ಸರ್, ಹೇಗೆ ಕಾಣಿಸ್ತಾ ಇದೆ? ಚೆನ್ನಾಗಿದೆ. ಅವರು ತುಂಬಾ ಟ್ರೀಟ್ಮೆಂಟ್ ಎಲ್ಲ ಮಾಡಿದ್ದಾರೆ, ಮತ್ತೆ ಎಲ್ಲ ಟ್ರೈ ಮಾಡಿದ್ದಾರೆ. ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ, ಪ್ಲಾಂಟೇಶನ್ ಮಾಡ್ಲಿಕ್ಕೆ ಹೋಗಿದ್ದಾರೆ. ಪಾಪ ಅವರಿಗೆ ಯಾವುದು ಸಕ್ಸಸ್ ಆಗ್ಲಿಲ್ಲ. ನಂತರ ನಮ್ಮಲ್ಲಿ ಬಿಯೋಮಾಂಡಿಸ್ ಹೇರ್ ರಿಪ್ಲೇಸ್ಮೆಂಟ್ ಅಲ್ಲಿ ಬಂದು ವಿಸಿಟ್ ಮಾಡಿ ಇವರಿಗೆ ಈಗ ಹೇಗೆ ಅನಿಸ್ತಾ ಇದೆ? ನಿಮ್ಗೆ ಹ್ಯಾಪಿ ಅನಿಸ್ತಾ ಇದೆಯಾ? ಹ್ಯಾಪಿ ಅನಿಸ್ತಾ ಇದೆ. 100% natural, no side effect, no surgery. Biomod hair replacement.
ಇವಾಗ ಬರೋ ಸ್ಟೂಡೆಂಟ್ಸ್ಗೆ ತಮಾಷೆ ಮಾಡೋಕ್ಕೆ ರೀಸನೇ ಇಲ್ಲ ಬಿಡಿ. 20 ವರ್ಷಗಳ ಅನುಭವ ಹೊಂದಿರುವ ಡಾಕ್ಟರ್ ಮಹೇಶ್ ಮಲ್ವಾದ್ಕರ್ ಅವರ ಬಿಯೋಮೋಡ್ ಹೇರ್ ರಿಪ್ಲೇಸ್ಮೆಂಟ್. ಈಗ ನಾವು ಮಾಡಿಕೊಟ್ಟಿದ್ದಾಗೆ ಅದೇ ಥರ ಬಾಚಬೇಕಂತ ಇರಲ್ಲ, ಬೇರೆ ಟೈಪಲ್ಲಿ ಬಾಚ್ಬೋದು. ಇದೇ ಇದರಲ್ಲಿ ಅಡ್ವಾಂಟೇಜ್. ಕೆಲವೊಂದು ಈಗ ಓಲ್ಡ್ ಟೈಪ್ ಸಿಸ್ಟಮಲ್ಲಿ ನಿಮಗೆ ಒಂದೇ ಟೈಪ್ ಬಾಚಲಿಕ್ಕೆ ಇರುತ್ತೆ. ಒಂದೇ ಟೈಪ್ ಬಾಚಿದ್ರೆ ಒಂದೇ ಟೈಪ್ ಬಾಚ್ತಾ ಇರಬೇಕು, ಸೈಡಲ್ಲಿ ಮತ್ತು ಇನ್ನೊಂದು ಸೈಡಲ್ಲಿ ಬಾಚ್ಲಿಕ್ಕಾಗಲ್ಲ. ಕೆಲವು ಜನಕ್ಕೆ ಚೇಂಜಸ್ ಮಾಡ್ತಾ ಇರ್ತಾರೆ ಪ್ಯಾಚಸನ್ನು. ಈಗ ಸೈಡಲ್ಲಿ ಬಾಚಬೇಕಂತಾರೆ, ಮಿಡ್ಲಲ್ಲಿ ಬಾಚಬೇಕಂತಾರೆ, ಬ್ಯಾಕ್ ಕೋಂಬಿಂಗ್ ಮಾಡಬೇಕಂತಾರೆ. ಆ ಥರದಲ್ಲಿ ಇದರಲ್ಲಿ ಮಾಡಲಿಕ್ಕೆ ಅವಕಾಶಗಳಿದೆ. ನಾವು ಹೊಸ ಇಂಟ್ರೊಡ್ಯೂಷನ್ ಮಾಡಿದ್ದೇವಲ್ಲ ಸಿಲಿಕಾನ್ ಹೇರ್ ಸಿಸ್ಟಮ್ ಅಂತ. ಈ ಸಿಸ್ಟಮಲ್ಲಿ ನೀವು ಯಾವ ಟೈಪಲ್ಲೂ ಸ್ಟೈಲು ಮಾಡ್ಬೋದು, ಯಾವ ಥರ ಸಹ ಬಾಚ್ಕೋಬೋದು. ಇದು ಇದರಲ್ಲಿ ಅಡ್ವಾಂಟೇಜ್, ಮೇನ್ ಅಡ್ವಾಂಟೇಜು. ಇದು ಎಲ್ಲಿ ನಿಮಗೆ ಈ ಥರ ಸಿಸ್ಟಮನ್ನು ಎಲ್ಲೂ ಅವರು ಇನ್ನೂವರೆಗೆ ಇಂಟ್ರೊಡ್ಯೂಸ್ ಮಾಡಿಲ್ಲ. ನಾವು ಇದನ್ನು ಫಸ್ಟ್ ಟೈಮು ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ತುಂಬ ನ್ಯಾಚುರಲಾಗಿ ಇರುತ್ತೆ ಇದರಲ್ಲಿ. ಓಲ್ಡ್ ಏಜ್ನವರು ನಮ್ಮಲ್ಲಿ ಬರ್ತಾರೆ. ಓಲ್ಡ್ ಏಜ್ನವ್ರಿಗೆ ಏನಂದರೆ ಅವರಿಗೆ ಒಂದು ಆ ಏಜಲ್ಲಿ ಅವ್ರಿಗೆ ಫುಲ್ ಬ್ಲ್ಯಾಕ್ ಆಗಲ್ಲ, ಫುಲ್ಲು ವೈಟ್ ಮನ್ಸಾಗಲ್ಲ. ಅವ್ರಿಗೊಂದು ಮಿಕ್ಸ್ ಮಾಡಿ, ಅಂದರೆ 50% ವೈಟು 50% ಬ್ಲ್ಯಾಕು, ಆ ಥರ ಮಿಕ್ಸ್ ಮಾಡಿ ಅದನ್ನು ಪ್ಯಾಚ್ ಫಿಕ್ಸ್ ಮಾಡಿ ಕೊಡ್ತೇವೆ. ಅದು ಸಹ ಅವ್ರಿಗೆ ಸೂಟ್ ಆಗೋವಾಗೆ ಇರುತ್ತೆ, ಅವ್ರ ಏಜ್ ತಕ್ಕ ಹಾಗೆ. ಈಗ ಕೆಲವು ಏಜ್ನವರಿಗೆ ಕೆಲವು ರೀತಿಯಿಂದ ಮಾಡಿ ಕೊಡಬೇಕಾಗತ್ತೆ. ಅವ್ರ ಏಜಲ್ಲಿ 50 ಅಬೋವ್ ಇದ್ದವರಿಗೆ ಆ ಥರ ನಾವು ಮಾಡಿಕೊಡೋ ನಮ್ಮಲ್ಲಿ ಸಿಸ್ಟಮ್ ಇದೆ. ಅವರು ಸಹ ವರಿ ಮಾಡಬೇಕಂತ ಇಲ್ಲ. ನಮ್ಮಲ್ಲಿ ಬಂದು ನೀವು ಆ ಥರ ಪ್ಯಾಚ್ ಹಾಕಿ, ನಮ್ಮಲ್ಲಿ ಅವೈಲೇಬಿಲಿಟಿ ಇದೆ ಆ ಪ್ಯಾಚ್. ಮಾರ್ಕೆಟಿಂಗ್ ಜಾಬ್ ಅಂದರೆ ನನಗೆ ತುಂಬ ಇಷ್ಟ. ಆದರೆ ನಾನು ಇಂಟರ್ವ್ಯೂಗೆ ಹೋದಾಗ ಗುಡ್ ಕ್ವಾಲಿಫಿಕೇಶನ್ ಲೆವೆಲ್ ಚೆನ್ನಾಗಿದೆ, ಬಟ್ ಇಟ್ಸ್ ಎ ಮಾರ್ಕೆಟಿಂಗ್ ಜಾಬ್. ಟ್ಯಾಲೆಂಟ್ ಜೊತೆ ಸ್ವಲ್ಪ ಲುಕ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಫೇಸ್ ಕಟ್ ಚೆನ್ನಾಗಿದೆ, ಬಟ್ ನಿಮ್ಮ ಕೂದಲು. ಕೊನೆಗೆ ನನ್ನದೇ ಆದಂತಹ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಆದರೆ ನನ್ನ ಕಾನ್ಫಿಡೆನ್ಸ್ ಕಡಿಮೆ ಆಗಿತ್ತು. ಏನೋ ಒಂಥರ ಜಿಗುಪ್ಸೆ. ಎಲ್ಲರೂ ನನ್ನನ್ನು ಗೇಲಿ ಮಾಡ್ತಾ ಇದ್ರು. ಎಷ್ಟು ಬಾಲ್ಡ್ನೆಸ್ ಇದೆ, ಇಷ್ಟು ಮಾತ್ರ ಬಾಲ್ಡ್ನೆಸ್ ನಾವು ಕವರ್ ಮಾಡಿ ಕೊಡಬೇಕು. ದೊಡ್ಡದಾಗಿ ಹಾಕಿಸ್ಲಿಕ್ಕೂ ಸಹ ಇಲ್ಲ. ಈ ಹೇರ್ಸ್ಗೆ ಅದಕ್ಕೆ ಮ್ಯಾಚ್ ಆಗೋ ಹಾಗೆ ಮಾಡಿ ಕೊಡಬೇಕಲ್ಲ. ಅದು ಅಷ್ಟೇ ಹೇರ್ಗೆ ನಾವು ಕವರ್ ಮಾಡಿ, ನಿಮ್ಮ ಹೇರ್ಗೆ ಸೈಡಲ್ಲಿ ಹೇರ್, ಬ್ಯಾಕಲ್ಲಿ ಹೇರ್ ಎಲ್ಲ ಕವರ್ ಆಗೋ ಹಾಗೆ ನಾವು ಸೆಟ್ ಮಾಡಿ ಕೊಡ್ತೇವೆ. Undetectable ultra custom hair systems, most advanced technology, undetectable silicon based systems, regain hair within 2 hours, non-removable pasting systems, customized ladies gents wig for chemotherapy patients. ನೋಡಿ, ಇವರಿಗೆ ಇದು ಇಷ್ಟು ಹೋಗಿರೋದು ಅಷ್ಟೇ ಜಾಗದಲ್ಲಿ ಫಿಕ್ಸ್ ಮಾಡಿ ಕೊಟ್ಟಿದ್ದೇವೆ. ಇಷ್ಟು ನ್ಯಾಚುರಲ್ ಆಗಿದೆ. ಈವನ್ ನಿಮ್ಗೆ ಪ್ಲಾಂಟೇಶನ್ ಮಾಡಿದ್ರು ಸಹ ಈ ತರ ಫಿನಿಶಿಂಗ್ ಬರೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ನ್ಯಾಚುರಲ್ ಆಗಿ ಕಾಣ್ತಿದೆ. ಯಾವ ತರ ಕೋಮಿಂಗ್ ಬೇಕಾದ್ರೂ ಮಾಡ್ಬೋದು. ಮಿಡ್ಲಲ್ಲಿ ಬಾಚ್ಕೊಳ್ಳಿ, ಸೈಡ್ಗೆ ಬಾಚ್ಕೊಳ್ಳಿ, ಯಾವ ತರ ನಿಮಗೆ ಯಾವ ಸ್ಟೈಲ್ ಬೇಕೋ ಆ ತರ ಮಾಡ್ಕೋಬಹುದು. ತುಂಬಾ ನ್ಯಾಚುರಲ್ ಆಗಿ ಕಾಣ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದು ಫೈನಲ್ ಟಚ್. ಇದರಲ್ಲಿ ಯಾವುದು ಕೂಡ ಆರ್ಟಿಫಿಷಿಯಲ್ ಅಂತ ಇಲ್ಲ. ಎಲ್ಲ ಒರಿಜಿನಲ್ ಹೇರ್ಸ್ ಅನ್ನ ನಿಮ್ಮ ಹೇರ್ಸ್ಗೆ ಮ್ಯಾಚ್ ಮಾಡೋ ಹಾಗೆ ಫಿಕ್ಸ್ ಮಾಡಿ ಕೊಟ್ಟಿರೋದು. 100% natural, no side effect, no surgery. Biomod hair replacement. Every problem has a solution. And I thank to Biomodis. 20 ವರ್ಷಗಳ ಅನುಭವ ಹೊಂದಿರುವ ಡಾಕ್ಟರ್ ಮಹೇಶ್ ಮಲ್ವಾದ್ಕರ್ ಅವರ ಬಿಯೋಮೋಡ್ ಹೇರ್ ರಿಪ್ಲೇಸ್ಮೆಂಟ್. ಕೆಲವು ಕಂಪ್ನಿಯಲ್ಲಿ ನಿಮಗೆ ಅವರವರ ಇದರಲ್ಲಿ ಜಾಸ್ತಿ ಬಜೆಟಲ್ಲಿ ಇಟ್ಟು ಮಾಡ್ತಾರೆ. ನಮ್ದು ಹಾಗೆಲ್ಲ, ನಮಗೆ ಎಕನಾಮಿಕಲ್. ಈಗ ಎಲ್ಲ ಜನ ಸಹ ನಮ್ಮಲ್ಲಿ ಮಾಡಿಸ್ಬೇಕು. ಪೂರ್ ಆಗಿದ್ದವರು ಮಾಡಿಸ್ಬೇಕು, ರಿಚ್ ಇದ್ದವರು ಮಾಡಿಸ್ಬೇಕು. ಎಲ್ಲರೂ ಒಂದೇ ಸಮಾಗಿ ನಾವು ರೇಟ್ ಇದೆ ನಮ್ಮಲ್ಲಿ. ತುಂಬ ಕಮ್ಮಿಯಿಂದ ಹಿಡಿದು ಸ್ವಲ್ಪ ಹೈ ರೇಂಜಲ್ಲಿ ಸಹ ಇದೆ. ಅವ್ರಿಗೆ ನಮಗೆ ತುಂಬ ವ್ಯತ್ಯಾಸ ಇದೆ. ಯಾಕಂದರೆ ನಾವು ಕ್ವಾಲಿಟಿ ಮೇಂಟೈನ್ ಮಾಡ್ತೇವೆ ಇದರಲ್ಲಿ. ನಿಮ್ಮ ಫೇಸ್ಗೆ ಸೂಟ್ ಆಗುವ ಹಾಗೆ ಸ್ಟೈಲ್ ಮಾಡಿಕೊಡೋದು. ಮತ್ತು ಆ ಹೇರ್ ಕ್ವಾಲಿಟಿ, ಆಮೇಲೆ ಹೇರ್ ಪ್ಯಾಚಸ್ ಇದೆಯಲ್ಲ, ತುಂಬ ನ್ಯಾಚುರಲ್ ಆಗಿ ಇರುತ್ತೆ. ಹೊರಗಡೆಯಿಂದ ಯಾರೂ ಸಹ ಗೊತ್ತಾಗಲ್ಲ. ಈಗ ಕೆಲವು ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರು ನೋಡಿರ್ಬೇಕು, ಅವ್ರು ಮಾಡಿದ್ದಾರೆ, ಅವ್ರು ಅಲ್ಲಿ ಮಾಡಿದ್ದಾರೆ, ಇಲ್ಲಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅವರು ಮಾಡಿಸಿದ್ದು ಇದಕ್ಕೆ ನೀವು ನೀವೇ ಕಂಪೇರ್ ಮಾಡಿದರೆ ನಿಮಗೆ ಅದ್ರ ಬಗ್ಗೆ ಐಡಿಯಾ ಸಿಗುತ್ತೆ. ಎಷ್ಟು ನ್ಯಾಚುರಲಿಟಿ ಇದೆ ನಮ್ಮ ಬಿಯೋಮೋಡ್ಸ್ ಹೇರ್ ಫಿಕ್ಸಿಂಗಲ್ಲಿ ಮಾಡಿಸಿದವರು, ಅದೆಲ್ಲ ನಿಮಗೆ ಗೊತ್ತಾಗುತ್ತೆ. 100% ನ್ಯಾಚುರಲ್, ನೋ ಸೈಡ್ ಎಫೆಕ್ಟ್, ನೋ ಸರ್ಜರಿ. ಬಿಯೋಮೋಡ್ ಹೇರ್ ರಿಪ್ಲೇಸ್ಮೆಂಟ್. ಹುಡುಗಿಯರು ಸಹ ಮಾಡ್ಬೋದು, ಇದೇ ಥರನೇ ಮಾಡ್ಬೋದು. ಬಟ್ ಹುಡುಗಿಯರಿಗೆ ಏನಾಗುತ್ತೆ ಅಂದರೆ ಉದ್ದ ಹೇರ್ಸ್ ಬೇಕಾಗುತ್ತೆ, ಇವ್ರಿಗೆ ಸ್ವಲ್ಪ ಗಿಡ್ಡ ಹೇರ್ಸ್ ಇರುತ್ತೆ. ಇವ್ರದ್ದೇ ಒಂದು ಇದೇ ಸಿಸ್ಟಮನ್ನು ನಾವು ಉದ್ದ ಹೇರ್ಸ್ ಆಗಿ ಮಾಡಿಕೊಡ್ತೇವೆ. ಅವರು ಸಹ ನಿಮಗೆ ಇದೇ ಥರನೇ ಹೇಗೆ ಬೇಕು ಹಾಗೆ ಮಿಡ್ಲ್ ಪಾರ್ಟಿಷನ್ನು, ಇಲ್ಲಾಂದರೆ ಬಾಪ್ ಕಟ್ಟಾಗಿ ಅವ್ರಿಗೆ ಯಾವ ಟೈಪಲ್ಲಿ ಸ್ಟೈಲ್ ಬೇಕಲ್ಲ ಅದೇ ಟೈಪಲ್ಲಿ ಸ್ಟೈಲ್ ಮಾಡಿಕೊಡ್ತೇವೆ. ಕೆಲವು ಜನಕ್ಕೆ ಹಿಂದೆ ಮಾತ್ರ ಬಾಲ್ಡ್ ಆಗಿರುತ್ತೆ, ಕೆಲವು ಲೇಡೀಸ್ಗೆ ಮಿಡ್ಲಲ್ಲಿ ಇಲ್ಲಾಂದರೆ ಬ್ಯಾಕ್ ಸೈಡಲ್ಲಿ ಸ್ವಲ್ಪ ಬಾಲ್ಡ್ನೆಸ್ ಇರುವಾಗ ಆ ಪೋರ್ಷನ್ ಮಾತ್ರ, ಆ ಜಾಗದಲ್ಲಿ ಆ ಪೋರ್ಷನ್ ಮಾತ್ರ ನಾವು ಈ ಪ್ಯಾಚನ್ನು ಇಟ್ಟು ಫಿಕ್ಸ್ ಮಾಡಿ ಕೊಟ್ಟರೆ ನಿಮಗೆ ಹೊರಗಡೆಯಿಂದ ಯಾರಿಗೂ ಸಹ ಗೊತ್ತಾಗದಾಗೆ ಇರುತ್ತೆ.
ನೀವು ಬಾಚ್ಬೋದು ಸ್ನಾನ. ಅವರು ಸಹ ಹೇಗೆ ಅವ್ರದ್ದು ನಾರ್ಮಲ್ ಹೇಗೆ ಯೂಸ್ ಮಾಡ್ತಿದ್ರಲ್ಲ ಅವರು ಒರಿಜಿನಲ್ ಹೇರ್ಸನ್ನು ಅದೇ ಥರ ಯೂಸ್ ಮಾಡ್ಕೋಬೋದು. ಯಾವುದು ಇದರಲ್ಲಿಯೂ ಸಹ ಯಾವುದು ಅಡ್ಡ ಪರಿಣಾಮ ಇಲ್ಲ, ಯಾವುದೂ ಇಲ್ಲ. ಮೊದಲು ನನ್ನ ಕೂದಲು ಉದುರ್ತಿತ್ತು, ಬಿಳಿ ಇತ್ತು, ಸ್ಪ್ಲಿಟ್ ಎಂಡ್ಸ್ ಇತ್ತು, ಹೇರ್ ಫಾಲ್ ಜಾಸ್ತಿ ಇತ್ತು, ಕೂದಲು ಉದುರಿ ಹೋಗಿ ಸ್ಕ್ರಾಪ್ ಕಾಣ್ತಾ ಇತ್ತು. ಆದ್ರೆ ಈಗ ನಾನು ಫ್ರೆಂಡ್ಸ್ ಜೊತೆ ಧೈರ್ಯದಲ್ಲಿ ಎಲ್ಲಿ ಬೇಕಾದ್ರೂ ಹೋಗ್ಬೋದು. Undetectable ultra custom hair systems, most advanced technology, undetectable silicon based systems, regain hair within 2 hours, non-removable pasting systems, customized ladies gents wig for chemotherapy patients. ಮತ್ತು ಇದರಲ್ಲಿ ನಿಮಗೆ ಯಾವ ಅಡ್ಡ ಪರಿಣಾಮ ಸಹ ಇಲ್ಲ, ಯಾವುದು ಚಿಕ್ಕಿದ್ದು. ಈಗ ನಿಮ್ಮ ಇದರಿಂದ ಸೈಡ್ ಇಫೆಕ್ಟ್ ಆಗುತ್ತೆ, ಈಗ ಏನಾದರೂ ಎಳೆದ್ರೆ ಯಾರಾದರೂ ಬರುತ್ತೆ ಅಂತ ಅನ್ಕೋತಾರೆ. ಅದು ಯಾವುದೂ ಆಗಲ್ಲ. ಒಂದ್ಸರಿ ಮಾಡಿದರೆ ನಿಮಗೆ ಪರ್ಮನೆಂಟ್ ಆಗಿರುತ್ತೆ, ನ್ಯಾಚುರಲ್ ಆಗಿ ಇರುತ್ತೆ. 100% natural, no side effect, no surgery. Biomod hair replacement. ನಮ್ಮ ಎಲ್ಲ ಬ್ಯೂಮೋಂಟ್ಸ್ ಹೇರ್ ರಿಪ್ಲೇಸ್ಮೆಂಟ್ ಸೆಂಟ್ರಲ್ಲಿ ರೀಸನೇಬಲ್ ಪ್ರೈಸ್, ಬೆಸ್ಟ್ ಕ್ವಾಲಿಟಿ, ಬೆಸ್ಟ್ ಸರ್ವಿಸ್ ನಾವು ಕೊಡ್ತೇವೆ. 20 ವರ್ಷಗಳ ಅನುಭವ ಹೊಂದಿರುವ ಡಾಕ್ಟರ್ ಮಹೇಶ್ ಮಲ್ವಾದ್ಕರ್ ಅವರ ಬಿಯೋಮೋಡ್ ಹೇರ್ ರಿಪ್ಲೇಸ್ಮೆಂಟ್. ನಂಬರ್ 21 80 ಫೀಟ್ ರೋಡ್, ಆಪೋಸಿಟ್ ಟು ಮಂಗಳ ಕಲ್ಯಾಣ ಮಂಟಪ, 5th ಬ್ಲಾಕ್, ಕೋರಮಂಗಲ, ಬ್ಯಾಂಗ್ಳೂರ್. ಫೋನ್ 97419 55199.